ಯುವಕ ಮಂಡಳದ ಸದಸ್ಯ ಮಿತ್ರರ ಜತೆಗೂಡಿ ಈ ಕಾರ್ಯಕ್ರಮವನ್ನು ನಿರ್ವಿಘ್ನವಾಗಿ ನೆರವೇರಲೆಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಬೇಕಾಗಿ ವಿದ್ವಾನ್ ದೀಪಕ್ ಕುಮಾರರಲ್ಲಿ ನಾವು ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಗುರು ಹಿರಿಯರ ಆಶೀರ್ವಾದವನ್ನು ಬೇಡಿಕೊಂಡು ತುಡರ್ ಯುವಕ ಮಂಡಲ ನನ್ಯ ಕಾವು ಇದರ ಆಶ್ರಯದಲ್ಲಿ ನಡೆಯುವಂತಹ ಶ್ರೀ ಮೂಕಾಂಬಿಕಾ ಕಲ್ಚರಲ್ ಅಕಾಡೆಮಿ ಇದರ ಕಾವು ಶಾಖೆಯ ವಿದ್ಯಾರ್ಥಿಗಳಿಂದ ಈಗ ಭರತನಾಟ್ಯ ಕಾರ್ಯಕ್ರಮ ನಡೆಯಲಿಕ್ಕಿದೆ. ತುಡರ್ ಯುವಕ ಮಂಡಲದ 14ನೆಯ ವಾರ್ಷಿಕೋತ್ಸವದ ತುಡರ್ ಹಬ್ಬದ ಪ್ರಯುಕ್ತ ನಡೆಯುವಂತಹ ನಮ್ಮ ಸ್ಥಳೀಯ ಮಕ್ಕಳ ಪ್ರತಿಭೆಯ ಅನಾವರಣ ಸಾಂಸ್ಕೃತಿಕ ಸಂಭ್ರಮವನ್ನು ನಾವೀಗ ಪ್ರಾರಂಭಿಸಲಿಕ್ಕಿದ್ದೇವೆ. ನಮ್ಮ ಶಾಸ್ತ್ರದ ಪ್ರಕಾರ ನೃತ್ಯ ಕಾರ್ಯಕ್ರಮಗಳು ಹಿಮ್ಮೇಳ ಸಹಿತವಾಗಿದ್ದು ಅದು ಆ ದೇವರಿಗೆ ಬಹಳ ಪ್ರಿಯವಾಗಿರುತ್ತದೆ. ಅದೇ ರೀತಿಯಲ್ಲಿ ಇಂದು ಹಿಮ್ಮೇಳದಲ್ಲಿ ನಟುವಾಂಗದಲ್ಲಿ ವಿದ್ವಾನ್ ದೀಪಕ್ ಕುಮಾರ್ ಪುತ್ತೂರು, ಹಾಡುಗಾರಿಕೆಯಲ್ಲಿ ವಿದುಷಿ ಪ್ರೀತಿಕಲಾ ಪುತ್ತೂರು, ಮೃದಂಗದಲ್ಲಿ ವಿದ್ವಾನ್ ಶಾಂಭಟ್ ಸುಳ್ಯ, ಅದೇ ರೀತಿಯಲ್ಲಿ ಕೊಳಲು ವಾದಕಿಯಾಗಿ ನಮ್ಮೊಂದಿಗಿದ್ದಾರೆ ಮಂಗಳೂರಿನ ಉದಯೋನ್ಮುಖ ಪ್ರತಿಭೆ ಕುಮಾರಿ ಮೇಧಾ ಉಡುಪ. ಇವರೆಲ್ಲರನ್ನು ಸ್ಮರಿಸುತ್ತಾ ನಮಗೆ ಇಂದಿನ ಮಕ್ಕಳ ಮುಖವರ್ಣಿಕೆ ಮಾಡುವವರು ಭಾವನಾ ಕಲಾ ಆರ್ಟ್ಸ್ ಪುತ್ತೂರು. ಅದೇ ರೀತಿಯಲ್ಲಿ ಮಕ್ಕಳ ವಸ್ತ್ರಾಲಂಕಾರ ಶ್ರೀ ಮೂಕಾಂಬಿಕಾ ಕಾಸ್ಟ್ಯೂಮ್ಸ್ ಗಿರೀಶ್ ಕುಮಾರ್. ಇಂದಿನ ಮಕ್ಕಳ ಹಾಗೂ ಭಾವನಾ ಕಲಾ ಆರ್ಟ್ಸ್ ಇದರ ವಸ್ತ್ರ ವಿನ್ಯಾಸ. ಇಂದಿನ ಮಕ್ಕಳನ್ನು ತರಬೇತಿಗೊಳಿಸಿದವರು ನಮ್ಮ ಕಾವು ಶಾಖೆಯ ಶಿಕ್ಷಕಿಯರಾದಂತಹ ವಿದುಷಿ ಅಪೂರ್ವ ಗೌರಿ ದೇವಸ್ಯ ಮತ್ತು ವಿದುಷಿ ಅಕ್ಷತಾ ಕೆ. ಈಗ ನಿಮ್ಮೆಲ್ಲರ ಆಶೀರ್ವಾದ ಬೇಡುತ್ತಾ ನಾವು ಕಾರ್ಯಕ್ರಮವನ್ನು ಪ್ರಾರಂಭಿಸಲಿಕ್ಕಿದ್ದೇವೆ. ಮಕ್ಕಳಿಗೆ, ಉದಯೋನ್ಮುಖ ಪ್ರತಿಭೆಗಳಿಗೆ, ಗ್ರಾಮೀಣ ಕಲಾಕುಸುಮಗಳಿಗೆ ನಿಮ್ಮ ಆಶೀರ್ವಾದ ಸದಾ ಇರಲಿ ಎಂದು ಹಾರೈಸುತ್ತಾ ವಿಘ್ನ ನಿವಾರಕನಾದ ಗಣಪತಿಯನ್ನು ಸ್ಮರಿಸುವಂಥದ್ದು ನಮ್ಮ ಸನಾತನ ಧರ್ಮದ ಒಂದು ಸತ್ಸಂಪ್ರದಾಯ. ಯಾವುದೇ ಒಳ್ಳೆ ಕೆಲಸ ಮಾಡಬೇಕಾದ್ರೆ ಬರುವಂತಹ ವಿಘ್ನಗಳನ್ನು ತಡೆ ಹಿಡಿಯಲು ಮೊದಲಿಗೆ ಗಣಪತಿಗೆ ವಂದಿಸುವಂಥದ್ದು ನಮ್ಮ ಸಂಪ್ರದಾಯ. ಅದೇ ರೀತಿಯಲ್ಲಿ ಗಣಪತಿಯ ಸ್ತುತಿಯೊಂದಿಗೆ ಪ್ರಾರಂಭವಾದಂತಹ ಈ ನೃತ್ಯ ಕಾರ್ಯಕ್ರಮ ಮುಂದೆ ಗಣೇಶ ಸ್ತುತಿಯಲ್ಲಿ ಇದು ಮುಂದುವರಿಲಿಕ್ಕಿದೆ. ಗಣೇಶ ಕೌತ್ವಂ ರಾಗ ನಾಟ ಹಾಗೂ ಏಕತಾಳ ಇದರ ರಚನೆ ಗಂಗೈ ಮತ್ತು ನಟವನಾರ್ ಇವರು. ಗಣೇಶ ಕುಮಾರ ಪಹಿಮಾಂ ಗಣೇಶ ಕುಮಾರ ಪಹಿಮಾಂ ಗಣೇಶ ಕುಮಾರ ಪಹಿಮಾಂ ಗಣೇಶ ಕುಮಾರ ಪಹಿಮಾಂ ಗಜಮುಖ ಗಣೇಶ ಕುಮಾರ ಪಹಿಮಾಂ ಗಣೇಶ ಕುಮಾರ ಪಹಿಮಾಂ ಗಜಮುಖ
ಕುಕ್ಕು ತಂಗುಕ್ಕು ತಿ ತಂ ಕುತ್ತಕ್ಕಿಟ್ಟ ಕಿಣ್ಣ ತುಂಗಡಕ್ಕು ತಂಗುಗ ತಂಗುಗು 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 ದೇತಂ ಕುತ್ತಕ್ಕಿಟ್ಟ ಕಿಣ್ಣ ತುಂಗಡಕ್ಕು ತಂಗುಗ ತಂಗುಗು 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 ದೇತಂ ಕುತ್ತಕ್ಕಿಟ್ಟ ಕಿಣ್ಣ ತುಂಗ ತರಿಗುಡುತ್ತಾಂ ತಂಗ ತಂಗುಗು 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 ದೇತಂ ಕುತ್ತಕ್ಕಿಟ್ಟ ಕಿಣ್ಣ ತುಂಗಡಕ್ಕುತ್ತಾಂ ತುಂಗ ತಂಗುಗು 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 ದೇತಂ ಕುತ್ತಕ್ಕಿಟ್ಟ ಕಿಣ್ಣ ತುಂಗ ತರಿಗುಡುತ್ತಾಂ ತುಂಗ ತಂಗುಗು 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 ದೇತಂ ಕುತ್ತಕ್ಕಿಟ್ಟ ಕಿಣ್ಣ ತುಂಗಡಕ್ಕುತ್ತಾಂ ತುಂಗ ತಂಗುಗು 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 ದೇತಂ ತಾಹ ತಂಗಿ ತಂಗಿ ಗಿಡದಗಡಕ್ಕು ತಾಂ ತುಂಗ ತಿರುಗಿಡ ತುಂ ತುಂ ದಿಕ್ಕುಂದರಿ ದಿಕ್ಕಿಡ ಗಿಡದಗ ದಿಕ್ಕು ತುಂಗ ತಾಹ ತಂಗಿ ತಂಗಿ ಗಿಡದಗಡಕ್ಕು ತಾಂ ತುಂಗ ತಿರುಗಿಡ ತುಂ ತುಂ ದಿಕ್ಕುಂದರಿ ದಿಕ್ಕಿಡ ಗಿಡದಗ ದಿಕ್ಕು ತುಂಗ ಅದ್ರಿ ತೀರ್ರ ಮಾರು ಗನೆ ವಿಘ್ನ ವಿನಾಯಕ ವಿನಯ ಕೆಟ್ಟ ಅರುಳೈ ಗಣಪತಿ ಜಯ ಜಯ ஆறு திரு மருகனே விக்ன விநாயக வினகெட அருளிய கணபதி ஜய ஜய ಕೆಟ್ಟ ಉದರ ಘಟಂ ಜಯ ಜಯ ರೀ ಕೆಟ್ಟ ಉದರ ಘಟಂ ಕಿಣ್ಣಂ கதிக்கே குதிக்கே ஆனே போகத்தவ தும் கிட்ட கிட்ட தக்க தொங்குத்தக்க தேவர்கள் கணபதி தம் கிட்ட கிட்ட தக்க திக்கு துங்க கணபதி கோதுவம் கற்றவர் வினயர உக்குடுதாம் உக்குடுதை தக்குதி குத்தக்கிட்ட தொம் கிட கிட தகடும் தங்கிக்கிடதகதத்தத்தாம் தத்தத்தாம் ಮುಂದೆ ಶ್ಲೋಕಗಳಿಗೆ ಅಭಿನಯ ಮಾಡಲಿಕ್ಕಿದ್ದಾರೆ ನಮ್ಮ ಕಾವು ಶಾಖೆಯ ಪುಟಾಣಿ ಮಕ್ಕಳು. ಶ್ಲೋಕಗಳು ಸಾಮಾನ್ಯವಾಗಿ ಚಿಕ್ಕ ರಚನೆಗಳಾಗಿದ್ದು ಸಂಸ್ಕೃತ ಭಾಷೆಯಲ್ಲಿರುವಂತಹ ಈ ರಚನೆಗಳು ದೇವರ ವರ್ಣನೆಯನ್ನು, ದೇವರ ಮಹಿಮೆಯನ್ನು ಹಾಗೂ ಸ್ತುತಿಯನ್ನು ಮಾಡುವಂಥದ್ದು. ಇಂದು ತಮ್ಮ ಮುಂದೆ ಪ್ರಸ್ತುತಪಡಿಸುವಂತಹ ಶ್ಲೋಕಗಳು ವಿಘ್ನ ನಿವಾರಕನಾದಂತಹ ಗಣಪತಿಯ ಮೂಷಿಕವಾಹನ ಮೋದಕಾಸ್ತ ಎಂಬ ಶ್ಲೋಕ, ನಂತರ ನಟರಾಜನನ್ನು ಸ್ತುತಿಸುವಂತಹ ಆಂಗಿಕಂ ಭುವನಂ ಯಸ್ಯ ಎಂಬ ಶ್ಲೋಕ, ನಂತರ ಸರಸ್ವತಿಯ ವಿದ್ಯಾದಿದೇವತೆ ಸರಸ್ವತಿಯನ್ನು ಸ್ತುತಿಸುತ್ತಾ ವಿದ್ಯಾರಂಭಂ ಕರಿಷ್ಯಾಮಿ ಎಂದು ಅವಳ ಅನುಗ್ರಹವನ್ನು ಬೇಡುವಂಥದ್ದು, ವಿದ್ಯೆ ಕಲಿಸುವಂತಹ ಗುರುಗಳನ್ನು ತ್ರಿಮೂರ್ತಿ ರೂಪದಲ್ಲಿ ಕಾಣುವಂಥದ್ದು ಮತ್ತು ನಮ್ಮೆಲ್ಲರನ್ನು ಧಾರಣೆ ಮಾಡಿದಂತಹ ಭೂದೇವಿಗೆ ನಮಸ್ಕಾರ ಮಾಡುತ್ತಾ ಮಹಾಲಕ್ಷ್ಮಿಯನ್ನು ಸ್ತುತಿಸುವಂತಹ ಮಹಾಲಕ್ಷ್ಮ್ಯಷ್ಟಕದಿಂದ ಆಯ್ದುಕೊಂಡಂತಹ ಪ್ರಥಮ ಚರಣವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕಿದ್ದಾರೆ. ರಾಗಮಾಲಿಕೆ ಹಾಗೂ ಏಕತಾಳ ಕಾವು ಶಾಖೆಯ ಪುಟಾಣಿ ಮಕ್ಕಳಿಂದ.
ವಾಹನ ಮೋದಕ ಹಸ್ತ ಚಾಮರಕರ್ಣ ವಿಳಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ವಿಘ್ನ ವಿನಾಶಕ ಪಾದ ನಮಸ್ತೆ ಮೂಷಿಕ ವಾಹನ ಮೋದಕ ಹಸ್ತ ಚಾಮರಕರ್ಣ ವಿಳಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ವಿಘ್ನ ವಿನಾಯಕ ಪಾದ ನಮಸ್ತೆ ತದಕ ಜಂಡು ತೀಂ ತದಕ ಜಂಡ ತುಂ ತದಕ ಜಂಡ ತಕ್ಕ ದಿಗಿಣ ತುಂ ಆಂಗೇಕಂ ಭುವನಂ ಯಸ್ಯ ವಾಚಿಕಂ ಸರ್ವವಾಮಯಂ ಆಹಾರ್ಯಂ ಚಂದ್ರತಾರಾದಿತಂ ವದೇ ಸಾತ್ವಿಕಂ ಶಿವಂ ಆಂಗೇಕಂ ಭುವನಂ ಯಸ್ಯ ವಾಚಿಕಂ ಸರ್ವವಾಮಯಂ ಆಹಾರ್ಯಂ ಚಂದ್ರತಾರಾದಿತಂ ವಂದೇ ಸಾತ್ವಿಕಂ ಶಿವಂ ತಕ್ಕ ತಿಮ್ಮಿ ತಕ್ಕ ಜಂಡು ತಕ್ಕ ತಿಮ್ಮಿ ತಕ್ಕ ಜಂಡು ತಕ್ಕ ತಿನ್ನ ತಂ ತಕ್ಕ ತಿನ್ನ ತಂ ತಕ್ಕ सरस्वती नमस्तुभ्यं वरदे कामरूपिणी विद्यारम्भं करिष्यामि सिद्धिर्भवतु मे सदा सरस्वती नमस्तुभ्यं वरदे कामरूपिणी विद्यारम्भं करिष्यामि सिद्धिर्भवतु मे सदा ತದಕ ಜಂಡು ತೀಂ ತದಕ ಜಂಡು ತುಂ ತದಂ ತಕ್ಕ ತಿನ್ನ ತಂ ತಕ್ಕ ತಿನ್ನ नमस्तेस्तु महामाये श्रीपीठे सुरपूजिते शङ्खचक्र गदा हस्ते महालक्ष्मी नमोस्तुते नमस्तेस्तु महामाये श्रीपीठे सुरपूजिते शङ्खचक्र गदा हस्ते महालक्ष्मी नमोस्तुते ತಕ್ಕ ಜಂಡು ತಕ್ಕ ತಿಮ್ಮಿ ತಕ್ಕ ಜಂಡು ತಕ್ಕ ತಿನ್ನ ತಂ ತಕ್ಕ ತಿನ್ನ ತಂ ತಕ್ಕ ತಿನ್ನ गुरु ब्रह्मा गुरुर्विष्णु गुरुदेवो महेश्वरा गुरु साक्षात् परब्रह्मा तस्मै श्री गुरवे नमः गुरु ब्रह्मा गुरुर्विष्णु गुरुदेवो महेश्वरा गुरु साक्षात् परब्रह्मा तस्मै श्री गुरवे नमः ತದಕ ಜಂಡು ತೀಂ ತದಕ ಜಂಡು ತುಂ ತದಕ ಜಂಡು ನಂ ತದಕ ಜಂಡು ತಂ ತದಕ ಜಂಡು ತೀಂ ತದಕ ಜಂಡು ತುಂ ತದಕ ಜಂಡು ನಂ ತದಕ ಜಂಡು ತಿಮ್ಮಿ ತಕ್ಕ ಜಂಡು ತಕ್ಕ ತಿಮ್ಮಿ ತಕ್ಕ ಜಂಡು ತಕ್ಕ ತಿನ್ನ ತಂ ತಕ್ಕ ತಿನ್ನ ತಂ ತಕ್ಕ ತಿನ್ನ ತಕ್ಕ ತಿನ್ನ ತಂ ತಕ್ಕ ತಿನ್ನ ತಂ ತಕ್ಕ ತಿನ್ನ ತಕ್ಕ ತಿನ್ನ ತಂ ತಕ್ಕ ತಿನ್ನ ತಂ ತಕ್ಕ ತಿನ್ನ ತಂ ಸರಸ್ವತಿ ವಿದ್ಯಾದಿ ದೇವತೆ. ಆಕೆಯನ್ನು ಸ್ತುತಿಸುವಂತಹ ಅನೇಕ ಕನ್ನಡ ರಚನೆಗಳಲ್ಲಿ ಪುರಂದರದಾಸರು ರಚಿಸಿದಂತಹ ಶರಣೆಂಬೆ ವಾಣಿ
ಪೊರೆ ಕಲ್ಯಾಣಿ ಎಂಬ ಪುಟ್ಟ ರಚನೆ ಬಹಳ ಸುಂದರವಾದದ್ದು. ಕಲ್ಯಾಣಿ ರಾಗ ಹಾಗೂ ಆದಿತಾಳ. ಶರಣೆಂಬೆ ವಾಣಿ, ವಾಣಿಯೇ ನಿನಗೆ ಶರಣು. ಪೊರೆ ಕಲ್ಯಾಣಿ, ವಾಕ್ ದೇವಿಯಾದ ನೀನು ವಾಕಿನ ಅಥವಾ ಮಾತಿನ ಅಭಿಮಾನಿ ದೇವತೆ. ಬ್ರಹ್ಮನ ಪತ್ನಿಯಾಗಿರುವಂಥ ನೀನು ಬ್ರಹ್ಮಾಣಿ ಹಾಗೂ ಸುಂದರವಾದ ವೇಣಿಯುಳ್ಳ ನೀನು ಸುಚರಿತಳು ಎಂದು ಹೊಗಳಿದ್ದಾರೆ. ಜಗತ್ತಿನಲ್ಲಿ ನಿನ್ನನ್ನು ಸದಾ ಹೊಗಳುತ್ತಿದ್ದಾರೆ. ಯಾಕಂದರೆ ದೇವರಾದ ವಿಷ್ಣುವನ್ನು ನೋಡಲು ನಿನ್ನ ಕೃಪೆ ಬೇಕು. ನಿನ್ನ ಜ್ಞಾನ ಸಿಕ್ಕಿದರೆ ಮಾತ್ರ ದೇವರನ್ನು ಕಾಣಲು ಸಾಧ್ಯ. ಹಾಗಾಗಿ ಪುರಂದರದ ವಿಠಲನ ಸೋದರ ಸೊಸೆಯಾದಂತಹ ಕಲ್ಯಾಣಿಯೇ ಶಾರದೆಯೇ ನಮ್ಮನ್ನು ಕಾಪಾಡು ಎಂದು ಪುರಂದರದಾಸರು ಬಹಳ ಸುಂದರವಾಗಿ ಸಾಹಿತ್ಯವನ್ನು ರಚಿಸಿದ್ದಾರೆ. ಇದೀಗ ಪುಟಾಣಿ ಮಕ್ಕಳು, ಕಾವು ಶಾಖೆಯ ಮಕ್ಕಳು ತಮ್ಮ ಮುಂದೆ ದೇವರ ನಾಮ ಸರಸ್ವತಿ ಸ್ತುತಿ. ಜಗದೊಳು ನಿಮ್ಮ ಪೊಗಳುವರಮ್ಮ, ಜಗದೊಳು ನಿಮ್ಮ ಪೊಗಳುವರಮ್ಮ, ಜಗದೊಳು ನಿಮ್ಮ ಪೊಗಳುವರಮ್ಮ, ಹರಿಯ ತೋರಿಸಲು ಪ್ರಾರ್ಥಿಪೆವಮ್ಮ, ಹರಿಯ ತೋರಿಸಲು ಪ್ರಾರ್ಥಿಪೆವಮ್ಮ, ಕರ್ತನೆಂಬೆ ವಾಣಿ ಪೊರೆಗೆ ಕಲ್ಯಾಣಿ, ಪೊರೆಗೆ ಕಲ್ಯಾಣಿ. ಪಾಡುವೆ ಶ್ರುತಿಯ ಬೇಡುವೆ ಮತಿಯ, ಪಾಡುವೆ ಶ್ರುತಿಯ ಬೇಡುವೆ ಮತಿಯ, ಪಾಡುವೆ ಶ್ರುತಿಯ ಬೇಡುವೆ ಮತಿಯ, ಪುರಂದರ ವಿಠಲನ ಸೋದರ ಸೊಸೆಯೇ, ಪುರಂದರ ವಿಠಲನ ಸೋದರ ಸೊಸೆಯೇ, ಶರಣೆಂಬೆ ವಾಣಿ ಪೊರೆಗೆ ಕಲ್ಯಾಣಿ, ಪೊರೆಗೆ ಕಲ್ಯಾಣಿ.
ಮುಂದೆ ನಮ್ಮ ಪುತ್ತೂರು ಶಾಖೆ ಹಾಗೂ ಬೀಸ್ ರೋಡ್ ಶಾಖೆಯಲ್ಲಿ ಕಲಿಯುವಂತಹ ಈರುವರು ಪುಟಾಣಿ ಕಲಾವಿದರಿಂದ ಅಲರಿಪು, ಕುಮಾರಿ ಮಾತಂಗಿ ಪುತ್ತೂರು ಶಾಖೆಯ ವಿದ್ಯಾರ್ಥಿನಿ ಮತ್ತು ಕುಮಾರಿ ಸನ್ನಿಧಿ ತಮ್ಮ ಮುಂದೆ ಈ ವರ್ಷ ಪ್ರಥಮ ಬಾರಿಗೆ ನಾವು ಪ್ರಸ್ತುತಪಡಿಸುವಂತಹ ಓರ್ವ ಪುಟಾಣಿ ಉದಯೋನ್ಮುಖ ಪ್ರತಿಭೆ ಕುಮಾರಿ ಸನ್ನಿಧಿ ಬೀಸ್ ರೋಡ್ ಶಾಖೆಯ ವಿದ್ಯಾರ್ಥಿನಿ. ಇವರಿರುವರು ನಮ್ಮ ಭರತನಾಟ್ಯದಲ್ಲಿ ಬರುವಂತಹ ಪ್ರಥಮ ನೃತ್ಯ ಬಂಧ ತ್ರಿಶ್ರ ಅಲರಿಪು, ಅಂದರೆ 3 ಅಕ್ಷರಗಳ ತಾಳ ಇರುವಂತಹ ಈ ತ್ರಿಶ್ರ ಅಲರಿಪು, ಇದು ರಾಗರಹಿತವಾಗಿ ಕೇವಲ ಶೋಲ್ಕಟ್ನಿಂದ ಕೂಡಿದಂತಹ ಈ ನೃತ್ಯ ಬಂಧ ರಂಗಾದಿ ದೇವತೆಗಳು ಗುರುಗಳು ಮತ್ತು ಹಿರಿಯರಿಗೆ ವಂದಿಸುತ್ತಾ ಎಲ್ಲ ದಿಕ್ಪಾಲಕರಿಗೆ ವಂದಿಸಿ ಕೊನೆಗೆ ಸಭಿಕರಿಗೆ ವಂದಿಸುವಂತಹ ಒಂದು ಪ್ರಾರ್ಥನಾ ರೂಪವಾದ ನೃತ್ಯ ಬಂಧ ಸಾಂಕೇತಿಕವಾಗಿ ಚಲನೆಗಳನ್ನಿರುವಂಥದ್ದು. ಈಗ ತಮ್ಮ ಮುಂದೆ ತ್ರಿಶ್ರ ಅಲರಿಪು. ಕಿಟ್ಟ ತಕ್ಕ ತೈ ತೈ ತತ್ ತಂ ಕಿಟ್ಟ ತಕ್ಕ ತೈ ತೈ ತತ್ ತಂ ಕಿಟ್ಟ ತಕ್ಕ ದೆ ತಂ ಕಿಟ್ಟ ತಕ್ಕ ತೈ ತತ್ ತೈ ಕಿಟ್ಟ ತಕ್ಕ ತಂ ದೆ ತಂ ಕಿಟ್ಟ ತಕ್ಕ ತೈ ತತ್ ತೈ ಕಿಟ್ಟ ತಕ್ಕ ತಂ
ತಕ್ಕ ತ್ರಿಗಿಡ ತಕ್ಕ ತ್ರಿಗಿಡ ತಕ್ಕ ತಕ್ಕ ತ್ರಿಗಿಡ ತಕ್ಕ ತ್ರಿಗಿಡ ತಕ್ಕ ತ್ರಿಗಿಡ ತಕ್ಕ ತ್ರಿಗಿಡ ತಕ್ಕ ತ್ರಿಗಿಡ ತಕ್ಕ ಕಳ್ಳನ್ ಭುಜಂ ತ್ರಿಗಿಡ ತ್ರಿಗಿಡ ತಕ್ಕ ತೈ ತೈ ದತ್ತ ಕಿಟ ತಕ್ಕ ತೈ ತೈ ದತ್ತ ಕಿಟ ತಕ್ಕ ತೈ ತೈ ದತ್ತ ಕಿಟ ತಕ್ಕ ತ ಪುರಂದರದಾಸರ ರಚನೆಗೆ ಬರುತ್ತಾ ಬಹಳ ಸುಂದರವಾಗಿ ಲಕ್ಷ್ಮಿಯೊಡನೆ ಮಾತನಾಡುತ್ತಾರೆ. ಕ್ಷೀರಾಬ್ದಿಯಲ್ಲಿ ಜನಿಸಿದಂತಹ ಕನ್ನಿಕೆ ನೀನು ಯಾರಿಗೆ ವಧುವಾಗುವೆ ಅಥವಾ ಯಾರಿಗೆ ಮದುಮಗಳಾಗಿ ಹಾರವನ್ನು ಹಾಕುತ್ತಿ ಅಂತ ಕೇಳುತ್ತಾ ಈ ಒಂದು ರಚನೆಯಲ್ಲಿ ಲಕ್ಷ್ಮಿಗೆ ವಿಷ್ಣುವಿನ ಹಲವು ರೂಪಗಳನ್ನು ವರ್ಣಿಸುತ್ತಾ ವಿಷ್ಣುವಿನ ಆ ರೂಪಕ್ಕೆ ನೀನು ವರಿಸುತ್ತೀಯೋ ಅಥವಾ ಈ ರೂಪವನ್ನು ವರಿಸುತ್ತೀಯೋ ಎಂದು ಲಕ್ಷ್ಮಿ ಹತ್ರ ಕೇಳುತ್ತಾ ವಿಷ್ಣುವಿನ ಸ್ತುತಿಯನ್ನೇ ಮಾಡಿದ್ದಾರೆ. ಬಹಳ ಸುಂದರವಾದ ಸಾಹಿತ್ಯ ಇರುವಂತಹ ಈ ಒಂದು ರಚನೆಯಲ್ಲಿ ನಮ್ಮ ನಾಡಿನ ಅಥವಾ ನಮ್ಮ ದೇಶದ ಬೇರೆ ಬೇರೆ ಕ್ಷೇತ್ರಗಳಲ್ಲಿರುವಂತಹ ವಿಷ್ಣುವಿನ ದೇವಾಲಯಗಳನ್ನು ಅಥವಾ ದೇವರ ಕ್ಷೇತ್ರಗಳನ್ನು ಇದರಲ್ಲಿ ಉಲ್ಲೇಖ ಮಾಡಲಾಗಿದೆ. ಇದೀಗ ತಮ್ಮ ಮುಂದೆ ದೇಶ್ ರಾಗದ ಆದಿತಾಳದ ರಚನೆ ಕ್ಷೀರಾಬ್ದಿ ಕನ್ನಿಕೆ ಶ್ರೀ ಮಹಾಲಕ್ಷ್ಮಿ ಯಾರಿಗೆ ವಧುವಾಗುವೆ. ಶ್ರೀ ಮಹಾಲಕ್ಷ್ಮಿ ಯಾರಿಗೆ ವಧುವಾಗುವೆ ನೀನು ಯಾರಿಗೆ ವಧುವಾಗುವೆ ಕ್ಷೀರಾಬ್ದಿ ಕನ್ನಿಕೆ ಶ್ರೀ ಮಹಾಲಕ್ಷ್ಮಿ ಯಾರಿಗೆ ವಧುವಾಗುವೆ ನೀನು ಯಾರಿಗೆ ವಧುವಾಗುವೆ ಕ್ಷೀರಾಬ್ದಿ ಕನ್ನಿಕೆ ಶ್ರೀ ಮಹಾಲಕ್ಷ್ಮಿ ಯಾರಿಗೆ ವಧುವಾಗುವೆ ನೀನು ಯಾರಿಗೆ ವಧುವಾಗುವೆ ಕ್ಷೀರಾಬ್ದಿ ಕನ್ನಿಕೆ ಶ್ರೀ ಮಹಾಲಕ್ಷ್ಮಿ ಯಾರಿಗೆ ವಧುವಾಗುವೆ ನೀನು ಯಾರಿಗೆ ವಧುವಾಗುವೆ ಕ್ಷೀರಾಬ್ದಿ ಕನ್ನಿಕೆ ಶ್ರೀ ಮಹಾಲಕ್ಷ್ಮಿ ಯಾರಿಗೆ ವಧುವಾಗುವೆ ನೀನು ಯಾರಿಗೆ ವಧುವಾಗುವೆ ಕ್ಷೀರಾಬ್ದಿ ಕನ್ನಿಕೆ ಶರಧಿ ಬದನ ರಾಮಚಂದ್ರ ಮೂರ್ತಿಗೋ ಪರಮಾತ್ಮ ಅನಂತ ಪದ್ಮನಾಭಗೋ ಶರಧಿ ಬದನ ರಾಮಚಂದ್ರ ಮೂರ್ತಿಗೋ ಪರಮಾತ್ಮ ಅನಂತ ಪದ್ಮನಾಭಗೋ ಸರಸಿ ಜನಾಭ ಶ್ರೀ ಜನಾರ್ದನ ಮೂರ್ತಿಗೋ ಸರಸಿ ಜನಾಭ ಶ್ರೀ ಜನಾರ್ದನ ಮೂರ್ತಿಗೋ ಉಭಯ ಕವೇರಿ ರಂಗ ಪಟ್ಟದ ರಸಗೋ
रधिपदन रामचन्द्रमूर्तिगो परमात्म अनन्त पद्मनाभगो सरसिजनाथ श्री जनार्दन मूर्तिगो उभय कवेरिरंग पट्टदर सगो क्षीराब्धि मल्लिके श्री महालक्ष्मी चलुव मूर्ति बेलूर चिन्निगरायगो ಗೆಳತಿ ಗೆಳು ಉಡುಪಿ ಕೃಷ್ಣರಾಯಗೋ ಚೆಲುವ ಮೂರುತಿ ಬೇಲೂರ ಚೆನ್ನಿಗರಾಯಗೋ ಗೆಳತಿ ಗೆಳು ಉಡುಪಿ ಕೃಷ್ಣರಾಯಗೋ ಇಳೆಯೊಳು ಪಾಂಡುರಂಗ ವಿಠಲರಾಯನಿಗೋ ಇಳೆಯೊಳು ಪಾಂಡುರಂಗ ವಿಠಲರಾಯನಿಗೋ ನಳಿನಾಕ್ಷಿ ಬೇಳಮ್ಮ ಬದರಿ ನಾರಾಯಣಗೋ ನಳಿನಾಕ್ಷಿ ಬೇಳಮ್ಮ ಬದರಿ ನಾರಾಯಣಗೋ ಚೆಲುವ ಮೂರುತಿ ಬೇಲೂರ ಚೆನ್ನಿಗರಾಯಗೋ ಗೆಳತಿ ಕೇಳುವುದು ಇಳೆಯೊಳು ಪಾಂಡುರಂಗ ವಿಠಲರಾಯನಿಗೋ ನಳಿನಾಕ್ಷಿ ಬೇಳಮ್ಮ ಬದರಿ ನಾರಾಯಣಗೋ ಕ್ಷೀರಾಬ್ಧಿ ಮಲ್ಲಿಗೆ ಶರಣಾಗತ ರಕ್ಷಕ ಸಾರಂಗ ಪಾಣಿಗೋ ವರಗಳ ನೀಡೋ ಶ್ರೀನಿವಾಸಗೋ ಶರಣಾಗತ ರಕ್ಷಕ ಸಾರಂಗ ಪಾಣಿಗೋ ವರಗಳ ನೀಡೋ ಶ್ರೀನಿವಾಸಗೋ ಕುರುಕುಲಾಂತಕ ಗೋಪಾಲ ಕೃಷ್ಣಗೋ ಗುರುಕುಲಾಂತಕ ಗೋಪಾಲ ಕೃಷ್ಣಗೋ ಸ್ಥಿರವಾಗಿ ಪುರಂದರ ವಿಠಲರಾಯನಿಗೋ ಸ್ಥಿರವಾಗಿ ಪುರಂದರ ವಿಠಲರಾಯನಿಗೋ ಶರಣಾಗತ ವತ್ಸಲ ಸಾರಂಗ ಪಾಣಿಗೋ ವರಗಳ ನೀಡೋ ಶ್ರೀನಿವಾಸಗೋ ಗುರುಕುಲಾಂತಕ ಗೋಪಾಲ ಕೃಷ್ಣಗೋ ಸ್ಥಿರವಾಗಿ ಪುರದರ ವಿಠಲರಾಯನಿಗೋ ಕ್ಷೀರಾಬ್ಧಿ ಮಲ್ಲಿಗೆ ಶ್ರೀ ಮಹಾಲಕ್ಷ್ಮಿ ಯಾರಿಗೆ ವಧುವಾಗುವೆ ನೀನು ಯಾರಿಗೆ ವಧುವಾಗುವೆ ಕ್ಷೀರಾಬ್ಧಿ ಕಲ್ಲಿಗೆ ಶ್ರೀ ಮಹಾಲಕ್ಷ್ಮಿ ಲಕ್ಷ್ಮೀ ಲಕ್ಷ್ಮೀ ಮುಂದೆ ಶಿವನ ಸ್ತುತಿ, ಶಿವನ ನೃತ್ಯವನ್ನು ವರ್ಣಿಸುವಂತಹ ನೃತ್ಯತಿ ನೃತ್ಯತಿ ಸಾಂಬ ಶಿವ. ಇದು ಹಂಸಧ್ವನಿ ರಾಗ ಏಕತಾಳ. ತಕ್ಕ ತಿಮ್ಮಿ ಜಂಡು ತಕ್ಕ ತಿಮ್ಮಿ ತಕ್ಕ ತಿಮ್ಮಿ ಜಂಡು ತಕ್ಕ ತಿಮ್ಮಿ ಜಂಡು ತಕ್ಕ ತಿಮ್ಮಿ ತಕ್ಕ ಜಂಡು ತಕ್ಕ ತಿನ್ನ ತಂ ತಕ್ಕ ತಿನ್ನ ತಂ ತಕ್ಕ ದಿಗ ತಾ ಹತ್ತ ತಾ ಹತ್ತ ತಾ ಹತ್ತ ದಿಗ ತಕ್ಕ ದಿಗ ತಕ್ಕ ದಿಗ ತಾ ಹತ್ತ ತಾ ಹತ್ತ ತಾ ಹತ್ತ
ಹತ್ತ ತಾ ಹತ್ತ ದಿಗ ತಕ ದಿಗ ತಕ ದಿಗ ತಾ ಹತ್ತ ತಾ ಹತ್ತ ತಾ ಹತ್ತ ದಿಗ ತಕ ದಿಗ ತಕ ದಿಗ ತಾ ದಿಗ ತಕ ದಿಗ ತಾ ದಿಗ ತಕ ತಾ ತತ್ ದಿಗ ತಾ ದಿಗ ತಕ ದಿಗ ತಾ ದಿಗ ತಕ ತೈ ತತ್ ದಿಗ ತಾ ದಿಗ ತಕ ದಿಗ ತಾ ದಿಗ ತಕ ನೃತ್ಯದಿ ಸಾಂಬ ಶಿವ ಕಿಟತೋಂ 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 ನೃತ್ಯದಿ ಸಾಂಬ ಶಿವ ಕಿಟತೋಂ 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 ನೃತ್ಯದಿ ಸಾಂಬ ಶಿವ ಕಿಟತೋಂ 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 ನೃತ್ಯದಿ ಸಾಂಬ ಶಿವ ಜಟ ಜೂಟಧರ ಗಿರಿಜಾಶಂಕರ ಜಟ ಜೂಟಧರ ಗಿರಿಜಾಶಂಕರ ಗಂಗಾಧರನೇ ತಾಂಡವ ಪ್ರಿಯನೇ ಗಂಗಾಧರನೇ ತಾಂಡವ ಪ್ರಿಯನೇ ನೃತ್ಯದಿ ಸಾಂಬ ಶಿವ ಕಿಟತೋಂ 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 ನೃತ್ಯದಿ ಸಾಂಬ ಶಿವ ತುಂಗ ಹಿಮಾಲಯ ಮಲಯ ನಿವಾಸಿ ತುಂಗ ಹಿಮಾಲಯ ಮಲಯ ನಿವಾಸಿ ನಿಟಿಲ ನೇತ್ರನೇ ಗಜ ಚರ್ಮಾಂಬರ ನಿಟಿಲ ನೇತ್ರನೇ ಗಜ ಚರ್ಮಾಂಬರ ನೃತ್ಯದಿ ಸಾಂಬ ಶಿವ ಕಿಟತೋಂ 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 ನೃತ್ಯದಿ ಸಾಂಬ ಶಿವ ಕಾಮದಹನನೆ ನಾಗಾಭರಣ ಕಾಮದಹನನೆ ನಾಗಾಭರಣ ಚಂದ್ರಚೂಡ ಶಿವ ಉಮಾ ಮಹೇಶ್ವರ ಚಂದ್ರಚೂಡ ಶಿವ ಉಮಾ ಮಹೇಶ್ವರ ನೃತ್ಯದಿ ಸಾಂಬ ಶಿವ ಕಿಟತೋಂ 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 ನೃತ್ಯದಿ ಸಾಂಬ ಶಿವ ಕಿಟತೋಂ 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 ನೃತ್ಯದಿ ಸಾಂಬ ಶಿವ ಸಾಂಬ ಶಿವ ಸಾಂಬ ಶಿವ ಮುಂದೆ ನಮ್ಮ ಪುಟಾಣಿ ಮಕ್ಕಳಿಂದ ಒಂದು ನೊಟ್ಟು ಸ್ವರಗಳಿಗೆ ಅಭಿನಯ ಪಾಶ್ಚಾತ್ಯ ಶಾಸ್ತ್ರೀಯ ಸಂಗೀತದ ಆಧಾರದಲ್ಲಿರುವಂತಹ ಈ ಒಂದು ರಚನೆಗಳು ನೇರ ಸ್ವರ ಸಂಚಾರಗಳನ್ನು ಹೊಂದಿದ್ದು ಮುತ್ತುಸ್ವಾಮಿ ದೀಕ್ಷಿತರ ವಿಶಿಷ್ಟ ರಚನೆಗಳಾಗಿವೆ. ತಮ್ಮ ಮುಂದೆ ಶಕ್ತಿ ಸಹಿತ ಗಣಪತಿಂ ಶಂಕರಾದಿ ಸೇವಿತಂ ವಿರಕ್ತ ಸಕಲ ಮುನಿಜನ ಸುರರಾಜ ವಿನುತ ಗುರುಗುಹಂ ಎಂಬ ಸಾಹಿತ್ಯ ಇರುವಂತಹ ಶಂಕರಾಭರಣ ರಾಗದ ರಚನೆ ತಮ್ಮ ಮುಂದೆ. ಸರಿ
पोषकं भवनुतं विनायकं मुक्तिप्रदं भूषितंगं रक्तपदंबुजं भावयामि शक्तिसहितगणपतिं शङ्करादिसेवितं विरक्तसकलमुनिवरसुरराजविनुत गुरुगुहं भक्तादिपोषकं भवनुतं विनायकं मुक्तिप्रदं भूषितंगं रक्तपदंबुजं भावयामि शक्तिसहितगणपतिं 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 ಭರತನಾಟ್ಯದ ಒಂದು ಶಾಸ್ತ್ರೀಯ ನೃತ್ಯ ಬಂದ ಜತಿಸ್ವರ ಕಲ್ಯಾಣಿ ರಾಗ ಆದಿತಾಳ. ಗಿಡದರ ಗಿಡತೋಂ ತಕ್ಕ ಗಿಡದರ ಗಿಡತೋಂ ತಕ್ಕ ದಿಕ್ಕು ಗಿಡದರ
ದ ಪ ಮ ಪ ದ ದ ಪ ಮ ಗ ಮ ಪ ಗ ಮ ಪ ದ ನಿ ಸಾ ಸ ನಿ ದ ಪ ದ ನಿ ನಿ ದ ಪ ಮ ಪ ದ ದ ಪ ಮ ಗ ಮ ಪ ಗ ಮ ಪ ದ ನಿ ಸಾ ನಿ ದ ಪ ಮ ಪ ಗ ಮ ಪ ಸಾ ನಿ ದ ಪ ಮ ಗ ಮ ಪ ದ ನಿ ಸಾ ರಿ ಸಾ ರಿ ಸಾ ಸ ನಿ ನಿ ದ ಪ ದ ನಿ ಸ ದ ನಿ ದ ದ ಪ ಪ ಮ ಮ ಗ ಮ ಪ ದ ಪ ದ ಪ ಪ ಮ ಮ ಗ ಗ ರಿ ರಿ ಸಾ ರಿ ಸಾ ರಿ ಗ ಮ ಪ ದ ನಿ ಸಾ ರಿ ಸಾ ರಿ ಸಾ ಸ ನಿ ನಿ ದ ದ ಪ ದ ನಿ ಸ ದ ನಿ ದ ದ ಪ ಪ ಮ ಮ ಗ ಮ ಪ ದ ಪ ದ ಪ ಪ ಮ ಮ ಗ ಗ ರಿ ರಿ ಸಾ ರಿ ಸಾ ರಿ ಗ ಮ ಪ ದ ನಿ ಸಾ ನಿ ದ ಪ ಮ ಪ ಗ ಮ ಪ ಸಾ ನಿ ದ ಪ ಮ ಗ ಮ ಪ ದ ನಿ ಸಾ ರಿ ಗ ರಿ ಸ ನಿ ದ ನಿ ಸ ನಿ ದ ಪ ಮ ಪ ದ ನಿ ಸ ನಿ ದ ಪ ಮ ಗ ದ ಪ ಪ ಮ ಗ ಮ ಪ ದ ಪ ಮ ಗ ರಿ ಗ ಮ ಪ ಮ ಗ ರಿ ಗ ರಿ ಗ ಮ ಗ ರಿ ಸ ನಿ ದ ಪ ರಿ ಸ ರಿ ಗ ರಿ ಸ ರಿ ಗ ಮ ದ ಪ ಗ ಮ ಪ ದ ನಿ ಸ ರಿ ಗ ರಿ ಸ ನಿ ದ ನಿ ಸ ಪ ದ ನಿ ಮ ಪ ದ ನಿ ರಿ ಸ ಸ ನಿ ದ ದ ಪ ಗ ಮ ಗ ಮ ಪ ದ ನಿ ಸ ಸ ದ ಪ ಸ ನಿ ದ ಪ ಮ ಗ ಮ ಪ ದ ನಿ ಸ ಸ ದ ಪ ಸ ನಿ ದ ಪ ಮ ಗ ಮ ಪ ದ ನಿ ಸ ಸ ದ ಪ ದ ಪ ಸ ನಿ ದ ಪ ಮ ಗ ಮ ಪ ದ ನಿ ಸ ನಿ ದ ಪ ಮ ಪ ಗ ಮ ಪ ಸ ನಿ ದ ಪ ಮ ಗ ಮ ಪ ದ ನಿ ಸ ನಿ ದ ಪ ಮ ಪ ಗ ಮ ಪ ಸ ನಿ ದ ಪ ಮ ಸ ನಿ ದ ಪ ಮ ಗ ಮ ಪ ದ ನಿ ಸ ಮುಂದೆ ಓಂಕಾರ ಓಂಕಾರ ಬಿಂದು ಮಧ್ಯ ನಿಲಯೆ ದೇವಿಯ ಸ್ತುತಿಯನ್ನು ಮಾಡುವಂತಹ ಈ ಒಂದು ರಚನೆ ವಾಗದೇಶ್ವರಿ ರಾಗ ಆದಿತಾಳ ಓಂಕಾರದಲ್ಲಿ ಬಿಂದು ರೂಪವಾಗಿರುವಂತಹ ಶ್ರೀಚಕ್ರ ರಾಜರಾಜೇಶ್ವರಿಯನ್ನು ಸ್ತುತಿಸುವಂತಹ ಈ ಕೃತಿಯಲ್ಲಿ ದೇವಿಯ ವಿವಿಧ ರೂಪಗಳನ್ನು ವರ್ಣಿಸಲಾಗಿದೆ. ತಮ್ಮ ಮುಂದೆ ಪ್ರಸ್ತುತಪಡಿಸುವವರು ಕುಮಾರಿ ಸನ್ನಿಧಿ BC ರೋಡ್. ತಕ್ಕದಿಂತ ತಕ್ಕಿಟ್ಟ ತರಕಿಟ್ಟ ತಕ್ಕದಿಂತ ದಿಂತ ತಕ್ಕದಿಂತ ತಕ್ಕದಿಂಬಿ ತಕ್ಕ ಚೆಂಡು ತಾಂ ತಕ್ಕದಿಂತ 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 ತಾಂ ತಕ್ಕದಿಂತ ತಾಂ ತಕ್ಕದಿಂತ ಅರಬ್ಯಾದೋ ಮಧ್ಯ ನಿಲಯೇ राजेश्वरी
वाग्देश्वरी सप्त मातृस्वरूपिणी वाग्देश्वरी सप्त मातृस्वरूपिणी कोलासुरर कोल मूकांबिकय वाग्देश्वरी सप्त मातृस्वरूपिणी कोलासुरर कोल मूकांबिकय वाग्देश्वरी सप्त मातृस्वरूपिणी कोलासुरर कोल मूकांबिकय ओंकार भैरो भज निलये श्री चक्रराज राजेश्वरी ओंकार भैरो भज निलये काल भैरवी चामुंडेश्वरी महिषन संहरिसे भक्तर पुरेगे काल भैरवी चामुंडेश्वरी महिषन संहरिसे भक्तर पुरेगे इष्टार्थಗಳನ್ನು ಕರುಣಿಸುತ್ತಾಯೇ ಇಷ್ಟಾರ್ಥಗಳನ್ನು ಕರುಣಿಸುತ್ತಾಯೇ ಹೃದಯ ಚರಣಕ್ಕೆ ನಮಿಪೆನು ದೇವಿ ಹೃದಯ ಚರಣಕ್ಕೆ ನಮಿಪೆನು ದೇವಿ ಓಂಕಾರ ಭೈರೋ ಭಜ ನಿಲಯೇ ಶ್ರೀ ಚಕ್ರರಾಜ ರಾಜೇಶ್ವರಿ ಓಂಕಾರ ಭೈರೋ ಭಜ ನಿಲಯೇ ಶ್ರೀ ಚಕ್ರ ರಾಜರಾಜೇಶ್ವರಿ ಪುಟಾಣಿ ಕಲಾವಿದೆಗೆ ನಿಮ್ಮೆಲ್ಲರ ಒಂದು ಆಶೀರ್ವಾದವಿರಲಿ ಅಂತ ಹಾರೈಸುತ್ತಾ ಮುಂದೆ ಕಾವು ಶಾಖೆಯ ಮಕ್ಕಳು ಮುಂದುವರಿಸಲಿಕ್ಕಿದ್ದಾರೆ. ಸಂತತಂ ಪಾಹಿ ಮಾಂ ಮತ್ತೊಂದು ನೊಟ್ಟು ಸ್ವರ ತಮ್ಮ ಮುಂದೆ. ಇದು ಮತ್ತೊಮ್ಮೆ ಶಂಕರಾಭರಣ ರಾಗದ ನೇರ ಸಂಚಾರವಿದ್ದು ಇದರ ರಚನೆಯನ್ನು ಕೂಡ ಮುತ್ತುಸ್ವಾಮಿ ದೀಕ್ಷಿತರು ಮಾಡಿರುತ್ತಾರೆ. संगीत श्यामले सर्वधारे जननी संततं पाहि मां संगीत श्यामले सर्वधारे जननी संततं पाहि मां संगीत श्यामले सर्वधारे जननी
ಮುಂದೆ ನಮ್ಮ ಪುತ್ತೂರು ಶಾಖೆಯ ಪುಟಾಣಿ ಕಲಾವಿದೆ ಕುಮಾರಿ ಮಾತಂಗಿ ಇವರಿಂದ ಕೃಷ್ಣನ ಕಾಳಿಂಗಮರ್ದನಾದ ಸನ್ನಿವೇಶವನ್ನು ವರ್ಣಿಸುವಂತಹ ಪುರಂದರದಾಸರ ರಚನೆ ಆರಬಿ ರಾಗದ ಆದಿತಾಳದ ಆಡಿದನೋರಂಗ ಎಂಬ ಕನ್ನಡದ ರಚನೆ. ರಂಗ ಅದ್ಭುತದಿಂದಲೇ ಆಡಿದ ರಂಗ ಅದ್ಭುತದಿಂದಲೇ ಆಡಿದ ರಂಗ ಅದ್ಭುತದಿಂದಲೇ ಆಡಿದ ರಂಗ ಕಾಳಿಂಗನ ಕಣಿಯಲಿ ಆಡಿದ ರಂಗ ಕಾಳಿಂಗನ ಕಣಿಯಲಿ ಆಡಿದ ರಂಗ ಕಾಳಿಂಗನ ಪಣಿಯಲಿ ಆಡಿದ ಲಿಂಗನ ಪಣಿಯಲಿ ಆಡಿದ ರಂಗ ಲಿಂಗನ ಪಣಿಯಲಿ ಕತ್ತಚಂ ತಕ್ಕ ತಕ್ಕಿಟ್ಟಚಂ ತತ್ತಂ ಹಿಂ ಹಿಂ ತೊಂ ತೊಂ ತಚ್ಚಂ ಕತ್ತಚಂ ತಕ್ಕ ತಕ್ಕಿಟ್ಟತಂ ತಂ ತಂ ಹಿಂ ಹಿಂ ತೊಂ 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 ಹಿಂ ಹಿಂ ತೊಂ ತೊಂ ನಂ ನಂ ತಾಂ ಹಿಂ ತೊಂ ನಂ ತಾಂ ತತ್ತಿ ಗಿಣ್ಣ ತೊಂ ತತ್ತಾಂ ತತ್ತಿ ಗಿಣ್ಣ ತೊಂ ತತ್ತಾಂ ತತ್ತಿ ಗಿಣ್ಣ ತೊಂ ಆಡಿದ ರಂಗ ಅದ್ಭುತದಿಂದಲೇ ಆಡಿದ ರಂಗ ಕಾಳಿಂಗನ ಪಣಿಯಲಿ ಆಡಿದ ರಂಗ ಕಾಳಿಂಗನ ಪಣಿಯಲಿ ಆಡಿದ ರಂಗ ಅಂಬುರು ಹೋದವ ಅಖಿಲ ಸುರರು ಕೂಡಿ ಅಂಬರದಲ್ಲಿ ನಿಂತು ಅವರ ಸ್ತುತಿಸಿ ಅಂಬುರು ಹೋದವ ಅಖಿಲ ಸುರರು ಕೂಡಿ ಅಂಬರದಲ್ಲಿ ನಿಂತು ಅವರ ಸ್ತುತಿಸಿ ರಂಬೆ ಊರ್ವಶಿ ರಮಣೀಯರೆಲ್ಲರೂ ಚಂದದಿ ಭರತನಾಟ್ಯವ ನಟಿಸಿ ಆಡಿದ ರಂಗ ಅದ್ಭುತದಿಂದಲೇ ಆಡಿದ ರಂಗ ಬಣವ ಮೇಟಿ ಬಾಲವ ಪಿಡಿದು ಕಲಿ ಕಲಿಸೂತ ನಾಟ್ಯವ ನಟಿಸಿ ಚಂದ್ರಮಂಡಲದಲ್ಲಿ ಹೊಳೆಯುವ ಮುಖದೊಳು ಚಲಿಸುವ ನೀಲಕೇಶಗಳಾಡಿ ಆಡಿದ ರಂಗ ಅದ್ಭುತದಿಂದಲೇ ಆಡಿದ ರಂಗ
ಹಿರಿಯರು ನಾಟನ ಕೇಳಲು ಚಿಕ್ಕವ ಇವನೆಲ್ಲ ನಾಗ ಪುರದರ ವಿಠಲನ ವೆಂಕದೋಳೆ ಮುದ್ದಡಿ ಕೃಷ್ಣನ ವೆಂಕಟರಮಣ ಶ್ರೀ ಪುರದರ ವಿಠಲನ ವೆಂಕದೋಳೆ ಮುದ್ದಡಿ ಶ್ರೀ ಕೃಷ್ಣ ಆಡಿದನೋ ರಂಗ ಅದ್ಭುತ ಗಾನದಲ್ಲಿ ಆಡಿದನೋ ರಂಗ ಅದ್ಭುತ ಗಾನದಲ್ಲಿ ಆಡಿದನೋ ರಂಗ ಅದ್ಭುತ ಗಾನದಲ್ಲಿ ತಚ್ಚಂ ತಚ್ಚಂ ತಕ್ಕ ತಕ್ಕಿಟ್ಟಂ ತಂ 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 ತಚ್ಚಂ ತಚ್ಚಂ ತಕ್ಕ ತಕ್ಕಿಟ್ಟಂ ತಂ ತಂ ತಿಂ ತಿಂ ತಂ 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 ತಿಂ ತಿಂ ತುಂ ತುಂ ನಂ ನಂ ತಂ ತಿಂ ತುಂ ನಂ ತಂ ತದ್ದಿಗಿಣ್ಣ ತುಂ ತಂ ತಂ ತದ್ದಿಗಿಣ್ಣ ತುಂ ತಂ ತದ್ದಿಗಿಣ್ಣ ತುಂ ಆಡಿದನೋ ರಂಗ ಅದ್ಭುತ ದಿನದಲ್ಲಿ ಆಡಿದನೋ ರಂಗ ಮುಂದೆ ನಮ್ಮ ಪುಟಾಣಿಗಳಿಂದ ಒಂದು ಅಭಿನಯ ಗೀತೆ. ನಮ್ಮ ಆಚೆ ಮನೆಯ ಸುಬ್ಬಮ್ಮ ತನ್ನ ಏಕಾದಶಿಯ ಉಪವಾಸದಲ್ಲಿ ಏನೆಲ್ಲ ಭಕ್ಷ್ಯಗಳನ್ನು ತಯಾರು ಮಾಡಿದ್ದಾಳೆ ಎಂಬುದರ ಒಂದು ರೋಚಕವಾದಂತಹ ಪಟ್ಟಿ ತಮ್ಮ ಮುಂದೆ. ಇದೀಗ ಪುಟಾಣಿಗಳಿಂದ ಆಚೆ ಮನೆಯ ಸುಬ್ಬಮ್ಮ. ಆಚೆ ಮನೆಯ ಸುಬ್ಬಮ್ಮನಿಗೆ ಏಕಾದಶಿ ಉಪವಾಸ ಎಲ್ಲೋ ಸ್ವಲ್ಪ ತಾಳಷ್ಟೆ ಉಪ್ಪಿಟ್ಟು ಅವಲಕ್ಕಿ ಪಾಯಸ. ಆಚೆ ಮನೆಯ ಸುಬ್ಬಮ್ಮನಿಗೆ ಏಕಾದಶಿ ಉಪವಾಸ ಎಲ್ಲೋ ಸ್ವಲ್ಪ ತಾಳಷ್ಟೆ ಉಪ್ಪಿಟ್ಟು ಅವಲಕ್ಕಿ ಪಾಯಸ. 3-4 ಬಾಳೆಹಣ್ಣು ಸ್ವಲ್ಪ ಚಕ್ಕುಲಿ ಕೊಡು ಬಳೆ. 3-4 ಬಾಳೆಹಣ್ಣು ಸ್ವಲ್ಪ ಚಕ್ಕುಲಿ ಕೊಡು ಬಳೆ. ಗಂಟೆಗೆ 2 ಸೀಬೆಯ ಹಣ್ಣು ಆಗಾಗ ಒಂದೊಂದು ಕಿತ್ತಳೆ. ಗಂಟೆಗೆ 2 ಸೀಬೆಯ ಹಣ್ಣು ಆಗಾಗ ಒಂದೊಂದು ಕಿತ್ತಳೆ. ಆಚೆ ಮನೆಯ ಸುಬ್ಬಮ್ಮನಿಗೆ ಏಕಾದಶಿ ಉಪವಾಸ ಎಲ್ಲೋ ಸ್ವಲ್ಪ ತಿಂತಾಳಷ್ಟೆ ಉಪ್ಪಿಟ್ಟು ಅವಲಕ್ಕಿ ಪಾಯಸ. ಮಧ್ಯಾಹ್ನಕ್ಕೆಲ್ಲೋ ರವೆ ಉಂಡೆ ಹುರುಳಿ ಕಾಳಿನ ಉಸ್ಲಿ. ಮಧ್ಯಾಹ್ನಕ್ಕೆಲ್ಲೋ ರವೆ ಉಂಡೆ ಹುರುಳಿ ಕಾಳಿನ ಉಸ್ಲಿ. ಸ್ವಲ್ಪ ಮಾತ್ರ ಬಿಸಿ ಸಂಡಿಗೆ 5-6 ಇಡ್ಲಿ. ಸ್ವಲ್ಪ ಮಾತ್ರ ಬಿಸಿ ಸಂಡಿಗೆ 5-6 ಇಡ್ಲಿ. ಆಚೆ ಮನೆಯ ಸುಬ್ಬಮ್ಮನಿಗೆ ಏಕಾದಶಿ ಉಪವಾಸ ಎಲ್ಲೋ ಸ್ವಲ್ಪ ತಿಂತಾಳಷ್ಟೆ ಉಪ್ಪಿಟ್ಟು ಅವಲಕ್ಕಿ ಪಾಯಸ. ರಾತ್ರಿ ಪಾಪ ಉಪ್ಪಿಟ್ಟೆ ಗತಿ ಒಂದೋಟ ತುಂಬ ಹಾಲು. ರಾತ್ರಿ ಪಾಪ ಉಪ್ಪಿಟ್ಟೆ ಗತಿ ಒಂದೋಟ ತುಂಬ ಹಾಲು. ಪಕ್ಕದ ಮನೆಯ ರಾಮೇಗೌಡರ ಸೀಮೆ ಹಸುವಿನ ಹಾಲು. ಪಕ್ಕ
ಪಕ್ಕದ ಮನೆಯ ರಾಮೇಗೌಡರ ಸೀಮೆ ಹಸುವಿನ ಹಾಲು. ಆಚೆ ಮನೆಯ ಸುಬ್ಬಮ್ಮನಿಗೆ ಏಕಾದಶಿ ಉಪವಾಸ. ಎಲ್ಲೋ ಸ್ವಲ್ಪ ಉಂಟಾಳಷ್ಟೇ ಉಪ್ಪಿಟ್ಟು ಅವಲಕ್ಕಿ ಪಾಯಸ. ಮುಂದೆ ಕೃಷ್ಣನ ರಾಸಲೀಲೆಯನ್ನು ವರ್ಣಿಸುವಂತಹ ಒಂದು ಅಭಿನಯ ಗೀತೆ. ಬೃಂದಾವನದಿ ನಂದಕುಮಾರನು, ರಾಗ ಮಿಶ್ರ ಆರಭಿ ರಾಗ. ಬೃಂದಾವನದಿ ನಂದಕುಮಾರನು ಚಂದದಿ ನಾಟ್ಯವ ಆಡುತ್ತಿಹ. 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 ಸುಂದರವಾದ ಮಂದಿರದಲ್ಲಿ ನಂದನ ಕಂದನು ಕುಣಿಯುತ್ತಿಹ. ಬೃಂದಾವನದಿ ನಂದಕುಮಾರನು ಚಂದದಿ ನಾಟ್ಯವ ಆಡುತ್ತಿಹ. ನಂದಿಯು ಮಕ್ಕಳೆ ಬಡಿಯುತ್ತಿಹ. ಎಲ್ದಿರೆ ಕೊಳ್ಳನನು ನುಡಿಸುತ್ತಿಹಳ್. ನಂದಿಯು ಮಕ್ಕಳೆ ಬಡಿಯುತ್ತಿಹ. ಎಲ್ದಿರೆ ಕೊಳ್ಳನನು ನುಡಿಸುತ್ತಿಹಳ್. ಬಂಧುರವಾದ ಗೀತವ ಪಾಡಲು ಗಂಧರ್ವರುತ ಮೆರೆದಿರಲು. ಬಂಧುರವಾದ ಗೀತವ ಪಾಡಲು ಗಂಧರ್ವರುತ ಮೆರೆದಿರಲು. ಬೃಂದಾವನದಿ ನಂದಕುಮಾರನು ಚಂದದಿ ನಾಟ್ಯವ ಆಡುತ್ತಿಹ. ರಾಸ ಕ್ರೀಡಾ ರಮಣೀಯರೆಲ್ಲರೂ ವಾಸುಕಿ ಶಯನಗೆ ವಂದಿಸಲು. ರಾಸ ಕ್ರೀಡಾ ರಮಣೀಯರೆಲ್ಲರೂ ವಾಸುಕಿ ಶಯನಗೆ ವಂದಿಸಲು. ಕಾಶಿ ಪೀತಾಂಬರ ಧರಿಸಿಹ ಬಾಲನು ಶಿಕ್ಷಣ ಪಡೆಯೊಳು ನರ್ತಿಸಲು. ಕಾಶಿ ಪೀತಾಂಬರ ಧರಿಸಿಹ ಬಾಲನು ಶಿಕ್ಷಣ ಪಡೆಯೊಳು ನರ್ತಿಸಲು. ಬೃಂದಾವನದಿ ನಂದಕುಮಾರನು ಚಂದದಿ ನಾಟ್ಯವ ಆಡುತ್ತಿಹ. ಬೃಂದಾವನದಿ ನಂದಕುಮಾರನು ಚಂದದಿ ನಾಟ್ಯವ ಆಡುತ್ತಿಹ. ಚಂದದಿ ನಾಟ್ಯವ ಆಡುತ್ತಿಹ. ಚಂದದಿ ನಾಟ್ಯವ ಆಡುತ್ತಿಹ. ಮುಂದಿನ ನೃತ್ಯ ಮತ್ತೊಂದು ಅರೆ ಶಾಸ್ತ್ರೀಯ ನೃತ್ಯ.
ನಂದಗೋಪನಂದನ ಕೃಷ್ಣನ ವರ್ಣನೆಯನ್ನು ಮಾಡುವಂತಹ ಒಂದು ಹೊಸದಾಗಿ ಸಂಯೋಜಿಸಿದಂತಹ ನೃತ್ಯ. ನಂದಗೋಪನಂದನ ನಾದಲೋಲ ಬೃಂದಾವನ ಮಂದಿರ ಸುಂದರ. 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 ರಾಸಲೀಲ ನರ್ತನ ರಾಗಲೋಲ ಮೋಹನ. ರಾಸಲೀಲ ನರ್ತನ ನಾದಲೋಲ ಮೋಹನ. ನಂದಗೋಪನಂದನ ನಾದಲೋಲ ಬೃಂದಾವನ ಮಂದಿರ ಸುಂದರ. ಬೃಂದಾವನ ಮಂದಿರ ಸುಂದರ. ವೇಣುಗಾನದಿಂದ ಮೋದ ಚಂದ ಚೇತನ. ಗೋಪ ಗೋಪಿ ಮನವಗೆದ್ದ ಪರಮ ಪಾವನ. ವೇಣುಗಾನದಿಂದ ಮೋದ ಚಂದ ಚೇತನ. ಗೋಪ ಗೋಪಿ ಮನವಗೆದ್ದ ಪರಮ ಪಾವನ. ನೀಲಮೇಘ ಸುಂದರ ವೇಣು ಮಾಧವ. ಹಾರ ಪದಕ ಕಂಕಣ ಸುಂದರ. ನೀಲಮೇಘ ಸುಂದರ ವೇಣು ಮಾಧವ. ಹಾರ ಪದಕ ಕಂಕಣ ಸುಂದರ. ನಂದಗೋಪನಂದನ ನಾದಲೋಲ ಬೃಂದಾವನ ಮಂದಿರ ಚಂದಿರ. ಬೃಂದಾವನ ಮಂದಿರ ಚಂದಿರ. ಕೊರಳ ತುಂಬ ತುಳಸಿ ಮಾಲೆ ಗಂಧ ಘಮ ಘಮ. ಕೆರಳಲಿಟ್ಟ ನವಿಲುಗರಿಯ ಸೊಬಗು ಸಂಭ್ರಮ. ಕೊರಳ ತುಂಬ ತುಳಸಿ ಮಾಲೆ ಗಂಧ ಘಮ ಘಮ. ಕೆರಳಲಿಟ್ಟ ನವಿಲುಗರಿಯ ಸೊಬಗು ಸಂಭ್ರಮ. ರಾಧಿಕಾ ಮನೋಹರ ವಾಸುದೇವ. ಪೀತಾಂಬರ ಸುಂದರ ಚಂದಿರ. ರಾಧಿಕಾ ಮನೋಹರ ವಾಸುದೇವ. ಪೀತಾಂಬರ ಸುಂದರ ಚಂದಿರ. ನಂದಗೋಪನಂದನ ನಾದಲೋಲ ಬೃಂದಾವನ ಮಂದಿರ ಸುಂದರ. ನಂದಗೋಪನಂದನ ನಾದಲೋಲ ಬೃಂದಾವನ ಮಂದಿರ ಸುಂದರ. ಮುಂದೆ ಕೊನೆಯ 2 ನೃತ್ಯಗಳಿವೆ. ಚೆಲುವೆಯೋ ಚೆಲುವೋ ತಾನಿ ತಂದನೋ ಎಂಬ ಕೋಲಾಟದ ಹಾಡಿಗೆ ಹೆಜ್ಜೆ ಹಾಕಲಿದ್ದಾರೆ ನಮ್ಮ ಕಾವು ಶಾಖೆಯ ವಿದ್ಯಾರ್ಥಿಗಳು. ಚೆಲುವಯ್ಯ ಚೆಲುವೋ ತಾನಿ ತಂದನೋ ಚಿನ್ಮಯ ರೂಪೇ ಕೊಲಣ್ಣ ಕೊಲೆ. ಚಿನ್ಮಯ ರೂಪೇ ಕೊಲಣ್ಣ ಕೊಲೆ. ಚೆಲುವಯ್ಯ ಚೆಲುವೋ ತಾನಿ ತಂದನ ಚಿನ್ಮಯ ರೂಪೇ ಕೊಲಣ್ಣ ಕೊಲೆ. ಚಿನ್ಮಯ ರೂಪೇ ಕೊಲಣ್ಣ ಕೊಲೆ. ಚೆಲುವಯ್ಯ ಚೆಲುವೋ ತಾನಿ ತಂದನ ಚಿನ್ಮಯ ರೂಪೇ ಕೊಲಣ್ಣ ಕೊಲೆ. ಚಿನ್ಮಯ ರೂಪೇ ಕೊಲಣ್ಣ ಕೊಲೆ. ಬೆಟ್ಟದ್ಮ್ಯಾಲೆ ಜಲ್ಲೆ ಬಿದೆ ರೂಪೆಯಲ್ಲಿ ಮ್ಯಾಗಳ ಸೋರೆ ಬುರುಡೆ. ಡೋಲು ಕಿನ್ನರಿ ನುಡಿಸೋ ನ್ಯಾರಯ್ಯ. ಡೋಲು ಕಿನ್ನರಿ ನುಡಿಸೋ ತಾನ
ಇದೀಗ ಕೊನೆಯ ನೃತ್ಯ ಜನಪದ ನೃತ್ಯ ಗಲ್ಲು ಗಲ್ಲೆನ್ನುತ್ತಾ ಎಂಬ ಜನಪದ ಆಧಾರಿತ ಅಂತ ನೃತ್ಯ ತಮ್ಮ ಮುಂದೆ. ಜಣುತ ಗೆಜ್ಜೆ ಗಲ್ಲೂತ ಜಣುತ ಗೆಜ್ಜೆ ಗಲ್ಲೂತ ಜಣುತ ಗೆಜ್ಜೆ ಗಲ್ಲೂತ ಜಣುತ ಬಲ್ಲಿದ ರಂಗನ್ ಬಲ್ಲಿಯ ಮ್ಯಾಲೆ ಚೆಲ್ಲಿದರೋ ಕುಳಿಯೋ ನಮ್ಮಲ್ಲಿದ ರಂಗನ್ ಬಲ್ಲಿಯ ಮ್ಯಾಲೆ ಚೆಲ್ಲಿದರೋ ಕುಳಿಯೋ ಗಲ್ಲು ಗಲ್ಲೆನುತ ಗೆಜ್ಜೆ ಗಲ್ಲೂತ ಜಣುತ ಗೆಜ್ಜೆ ಗಲ್ಲೂತ ಜಣುತ ಬಲ್ಲಿದ ರಂಗನ್ ಬಲ್ಲಿಯ ಮ್ಯಾಲೆ ಚೆಲ್ಲಿದರೋ ಕುಳಿಯೋ ನಮ್ಮಲ್ಲಿದ ರಂಗನ್ ಬಲ್ಲಿಯ ಮ್ಯಾಲೆ ಚೆಲ್ಲಿದರೋ ಕುಳಿಯೋ ಅರೆದರು ಅರಶಿನವ ಅದಕ್ಕೆ ಬೆರೆಸಲು ಸುಣ್ಣವ ಅದಕ್ಕೆ ಬೆರೆಸಲು ಸುಣ್ಣವ ಗಂಧವುಳ್ಳ ರಂಗನ ಮ್ಯಾಲೆ ಗಂಧದೋ ಕುಳಿಯೋ ನಮ್ಮಂದವುಳ್ಳ ಗಂಧದ ಮ್ಯಾಲೆ ಗಂಧದೋ ಕುಳಿಯೋ ಗಲ್ಲು ಗಲ್ಲೆನುತ ಗೆಜ್ಜೆ ಗಲ್ಲೂತ ಜಣುತ ಗೆಜ್ಜೆ ಗಲ್ಲೂತ ಜಣುತ ಬಲ್ಲಿದ ರಂಗನ್ ಬಲ್ಲಿಯ ಮ್ಯಾಲೆ ಚೆಲ್ಲಿದರೋ ಕುಳಿಯೋ ನಮ್ಮಲ್ಲಿದ ರಂಗನ್ ಬಲ್ಲಿಯ ಮ್ಯಾಲೆ ಚೆಲ್ಲಿದರೋ ಕುಳಿಯೋ ಹಾಲಿನೋ ಕುಳಿಯೋ ಒಳ್ಳೆ ನಿಲ್ಲದೋ ಕುಳಿಯೋ ಒಳ್ಳೆ ನಿಲ್ಲದೋ ಕುಳಿಯೋ ರೋಲನಾದ ರಂಗನ ಮ್ಯಾಲೆ ಹಾಲಿನೋ ಕುಳಿಯೋ ನಮ್ಮ ರೋಲನಾದ ರಂಗನ ಮ್ಯಾಲೆ ಹಾಲಿನೋ ಕುಳಿಯೋ ಗಲ್ಲು ಗಲ್ಲೆನುತ ಗೆಜ್ಜೆ ಗಲ್ಲೂತ ಜಣುತ ಗೆಜ್ಜೆ ಗಲ್ಲೂತ ಜಣುತ ಬಲ್ಲಿದ ರಂಗನ್ ಬಲ್ಲಿಯ ಮ್ಯಾಲೆ ಚೆಲ್ಲಿದರೋ ಕುಳಿಯೋ ನಮ್ಮಲ್ಲಿದ ರಂಗನ್ ಬಲ್ಲಿಯ ಮ್ಯಾಲೆ ಚೆಲ್ಲಿದರೋ ಕುಳಿಯೋ ಉಪ್ಪದೋ ಕುಳಿಯೋ ಒಳ್ಳೆ ಉಪ್ಪದೋ ಕುಳಿಯೋ ಒಳ್ಳೆ ಉಪ್ಪದೋ ಕುಳಿಯೋ ಉಪ್ಪವುಳ್ಳ ರಂಗನ ಮ್ಯಾಲೆ ತುಪ್ಪದೋ ಕುಳಿಯೋ ನಮ್ಮ ಉಪ್ಪವುಳ್ಳ ರಂಗನ ಮ್ಯಾಲೆ ತುಪ್ಪದೋ ಕುಳಿಯೋ ಗಲ್ಲು ಗಲ್ಲೆನುತ ಗೆಜ್ಜೆ ಗಲ್ಲೂತ ಜಣುತ ಗೆಜ್ಜೆ ಗಲ್ಲೂತ ಜಣುತ ಬಲ್ಲಿದ ರಂಗನ್ ಬಲ್ಲಿಯ ಮ್ಯಾಲೆ ಚೆಲ್ಲಿದರೋ ಕುಳಿಯೋ ನಮ್ಮಲ್ಲಿದ ರಂಗನ್ ಬಲ್ಲಿಯ ಮ್ಯಾಲೆ ಚೆಲ್ಲಿದರೋ ಕುಳಿಯೋ ಚಂದದೋ ಕುಳಿಯೋ ಒಳ್ಳೆ ಚಂದದೋ ಕುಳಿಯೋ ಒಳ್ಳೆ ಚಂದದೋ ಕುಳಿಯೋ ಚಂದವಾದ ರಂಗನ ಮ್ಯಾಲೆ ರಂಗಿನೋ ಕುಳಿಯೋ ನಮ್ಮಂದ ಉಳ್ಳ ರಂಗನ ಮ್ಯಾಲೆ ರಂಗಿನೋ ಕುಳಿಯೋ ಗಲ್ಲು ಗಲ್ಲೆನುತ ಗೆಜ್ಜೆ ಗಲ್ಲೂತ ಜಿನಿತ ಗೆಜ್ಜೆ ಗಲ್ಲೂತ ಜಣುತ ಬಲ್ಲಿದ ರಂಗನ್ ಬಲ್ಲಿಯ ಮ್ಯಾಲೆ ಚೆಲ್ಲಿದರೋ ಕುಳಿಯೋ ನಮ್ಮಲ್ಲಿದ ರಂಗನ್ ಬಲ್ಲಿಯ ಮ್ಯಾಲೆ ಚೆಲ್ಲಿದರೋ ಕುಳಿಯೋ ಗಲ್ಲು ಗಲ್ಲೆನುತ ಗೆಜ್ಜೆ ಗಲ್ಲೂತ ಜಣುತ ಗೆಜ್ಜೆ ಗಲ್ಲೂತ ಜಣುತ ಬಲ್ಲಿದ ರಂಗನ್ ಬಲ್ಲಿಯ ಮ್ಯಾಲೆ ಚೆಲ್ಲಿದರೋ ಕುಳಿಯೋ ನಮ್ಮಲ್ಲಿದ ರಂಗನ್ ಬಲ್ಲಿಯ ಮ್ಯಾಲೆ ಚೆಲ್ಲಿದರೋ ಕುಳಿಯೋ ನಮ್ಮಲ್ಲಿದ ರಂಗನ್ ಬಲ್ಲಿಯ ಮ್ಯಾಲೆ ಚೆಲ್ಲಿದರೋ ಕುಳಿಯೋ. ಈ 14ನೆಯ ತುಡರ್ ಹಬ್ಬದ ಸಂದರ್ಭದಲ್ಲಿ ನಮ್ಮ ಕಾವು ಶಾಖೆಯ ವಿದ್ಯಾರ್ಥಿಗಳಿಗೆ ಈ ಒಂದು ದೇವರ ಸನ್ನಿಧಿಯಲ್ಲಿ ಪುಣ್ಯ ಕಾಲದಲ್ಲಿ ಜಾತ್ರೋತ್ಸವದ ಸಂದರ್ಭದಲ್ಲಿ ನೃತ್ಯ ಕಾರ್ಯಕ್ರಮ ನೀಡಲು ಅವಕಾಶ ಮಾಡಿಕೊಟ್ಟಂತಹ ತುಡರ್ ಯುವಕ ಮಂಡಲದ ಎಲ್ಲ ಅಧ್ಯಕ್ಷರು ಮತ್ತು ಸದಸ್ಯರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಕಾವು ಪಂಚಲಿಂಗೇಶ್ವರ ದೇವರದ ಎಲ್ಲ ಆಡಳಿತ ವರ್ಗದವರಿಗೆ ಮತ್ತು ಎಲ್ಲ ಸಿಬ್ಬಂದಿ ವರ್ಗಗಳಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಸಹಕರಿಸಿದಂತಹ ಮೃದಂಗ ವಾದಕರಾಗಿ ಶ್ರೀಯುತ ಶ್ಯಾಮ್ ಭಟ್ ಸುಳ್ಯ ಇವರಿಗೆ ವಂದನೆಗಳು. ಅದೇ ರೀತಿಯಲ್ಲಿ ನಮ್ಮ ಮಂಗಳೂರು ಜಿಲ್ಲೆಯ ಒಬ್ಬ ಹೆಮ್ಮೆಯ ಯುವ ಕಲಾವಿದೆ ಕುಮಾರಿ ಮೇಧಾ ಉಡುಪ ಇದೀಗಷ್ಟೇ ಪ್ರವರ್ಧಮಾನಕ್ಕೆ ಬರ್ತಿರುವಂತಹ ಉತ್ತಮ ಕೊಳಲು ವಾದಕಿ ಇವರಿಗೂ ಕೂಡ ವಂದನೆಗಳನ್ನು ಸಲ್ಲಿಸುತ್ತಾ ನಮ್ಮ ಮಕ್ಕಳ ಮುಖವರ್ಣಿಕೆಯನ್ನು ಮಾಡಿದವರು ಭಾವನಾ ಕಲಾ ಆರ್ಟ್ಸ್ ವಿಘ್ನೇಶ್ ವಿಶ್ವಕರ್ಮ ಮತ್ತು ಬಳಗ ಇವರಿಗೆ ವಂದನೆಗಳು. ಉತ್ತಮ ಧ್ವನಿ ಮತ್ತು ಬೆಳಕು ನೀಡಿದಂಥ JS ಸೌಂಡ್ಸ್ KS ಸೌಂಡ್ಸ್ ಇವರಿಗೆ ಕೂಡ ನಮ್ಮ ಪ್ರತಿ ವರ್ಷ ಈ ಒಂದು ವೇದಿಕೆಯಲ್ಲಿ ಮಕ್ಕಳು ಸುಂದರವಾಗಿ ಕಂಡು ನಮ್ಮ ಧ್ವನಿಗಳು ಸುಂದರವಾಗಿ ಕೇಳಬೇಕಾದರೆ ಇವರ ಸಹಕಾರವನ್ನು ಸದಾ ಸ್ಮರಿಸುತ್ತೇವೆ. ಜೊತೆಗೆ ಊರ ಪರವೂರ ಎಲ್ಲ ಮಕ್ಕಳ ಪೋಷಕರಿಗೆ ನಾವು ವಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದು ಸಂದರ್ಭದಲ್ಲಿ ಕಾವು ಶಾಖೆಯಲ್ಲಿ ಈ ಒಂದು ಭಾರತೀಯ ಸಂಸ್ಕೃತಿಯನ್ನು ಕಲಿಯುವಂತಹ ಮಕ್ಕಳಿಗೆ ಒಂದು ಪ್ರೋತ್ಸಾಹ ಕೊಡ್ತಿದ್ದೇವೆ. ಎಲ್ಲ ವಿದ್ಯಾರ್ಥಿಗಳು ಸಾಲಾಗಿ ಬಂದು ಒಂದು ಸ್ಮರಣಿಕೆಯನ್ನು ಪಡೆಯಬೇಕು ಅಂತ ನಾನು ಕೇಳಿಕೊಳ್ತಿದ್ದೇನೆ. ಮೊದಲಿಗೆ ಈ ವೇದಿಕೆಯಲ್ಲಿ ಪ್ರಥಮ ಬಾರಿಗೆ ನಾವು ಪ್ರಸ್ತುತಪಡಿಸುವಂತಹ ನಮ್ಮ ಬೀಸರೂರು ಶಾಖೆಯ ಓರ್ವ ಉದಯೋನ್ಮುಖ ಕಲಾವಿದೆ ಕುಮಾರಿ ಸನ್ನಿಧಿ ಇವರು ವೇದಿಕೆಗೆ ಬರಬೇಕು.
ಬಹಳಷ್ಟು ಕಲೆಯ ಮೇಲೆ ಪ್ರೀತಿ ಇಟ್ಟು ಬರುವಂತಹ ವಿದ್ಯಾರ್ಥಿನಿ. ನಿಮ್ಮೆಲ್ಲರ ಆಶೀರ್ವಾದ ಇವರಿಗೆ ಸ್ಮರಣಿಕೆ ನೀಡಬೇಕು ಅಂತ ನಾನು ತುಡರ್ ಯುವಕ ಮಂಡಲದ ಸುನಿಲ್ ಅವರನ್ನು ವೇದಿಕೆಗೆ ಕರೆತಿದ್ದೇನೆ. ಕುಮಾರಿ ಸನ್ನಿಧಿ ಬೀಸ್ ರೋಡ್. ಅದೇ ರೀತಿಯಲ್ಲಿ ನಮ್ಮ ಕಲಾಶಾಲೆಯ ಪುತ್ತೂರು ಶಾಖೆಯ ಮತ್ತೋರ್ವ ಪುಟಾಣಿ ಕಲಾವಿದೆ ಕುಮಾರಿ ಮಾತಂಗಿ. ಈಗ ನಿಮ್ಮದೇ ಊರಿನ ಪುಟಾಣಿ ಮಕ್ಕಳು ಕುಮಾರಿ ನಿಶಾ, ಕುಮಾರಿ ಋಷಿಕಾ ರೈ, ಇವರೆಲ್ಲ ಈ ವರ್ಷ ಅಷ್ಟೇ ವೇದಿಕೆಗೆ ಹತ್ತಿರುವಂತಹ ಪುಟಾಣಿ ಕಲಾವಿದರು. ಕುಮಾರಿ ದಿಶಾ, ಕುಮಾರಿ ಸಾಗರಿ, ಕುಮಾರಿ ಆಯುಷಿ, ಮಾನ್ಯ, ನಾದ್ಯ, ಚಿನ್ಮಯಿ, ಮುಂದಿನ ತಂಡ ಕುಮಾರಿ ನಿಶಾ. ಮಕ್ಕಳೆಲ್ಲ ವೇದಿಕೆಗೆ ಬಂದು ಆದಷ್ಟು ಬೇಗ ಸ್ಮರಣಿಕೆಯನ್ನು ಪಡಿಬೇಕು. ಕುಮಾರಿ ನಿಶಾ, ಕುಮಾರಿ ಕ್ಷಿತಿ, ಮಾಧುರ್ಯ, ಆತ್ಮಿಕಾ, ಹರ್ಷಿತಾ, ಯಶ್ವಿ, ಮಾನ್ವಿ, ಭವ್ಯಶ್ರೀ, ಸನ್ನಿಧಿ, ಅಧ್ಯಕ್ಷರಿಗೆ ಧನ್ಯವಾದಗಳು. ಈಗ ಶ್ರೀಯುತ ಪುರುಷೋತ್ತಮಾಚಾರ್ಯರು ಅಧ್ಯಕ್ಷರು ವೇದಿಕೆಗೆ ಬಂದು ಮಕ್ಕಳಿಗೆ ನಿಮ್ಮ ಒಂದು ಆಶೀರ್ವಾದ ಮೂಲಕ ಸ್ಮರಣಿಕೆಯನ್ನು ನೀಡಬೇಕು ಅಂತ ಕೇಳ್ಕೊಳ್ತಿದ್ದೇನೆ. ಕುಮಾರಿ ನಿಯತಿ, ಕುಮಾರಿ ಲಕ್ಷ್ಯ, ಆರಾಧ್ಯ, ಮನ್ವಿತಾ, ಅನಿಕಾ, ರಕ್ಷಾ, ಭಾಗ್ಯಲಕ್ಷ್ಮಿ, ಶ್ರೀನಂದನ. ಮುಂದಿನ ತಂಡ ಕುಮಾರಿ ಪ್ರಣತಿ, ಚಾರ್ವಿ, ಗಾನ, ಆಪ್ತಿ, ಸಮೃದ್ಧಿ ಮತ್ತು ಕುಮಾರ ಶ್ರೇಯಸ್. ಮುಂದಿನ ತಂಡ ಕುಮಾರಿ ಚಿಂತನ,
ದಿಶಾ ಏಜೆ, ಭವಿಷ್ಯ, ಚೈತ್ರಿಕಾ, ಶ್ರೇಯ ಕೃಷ್ಣ, ಋಷಿಕಾ, ತನ್ವಿ ಎಮ್ಮೆನ್, ನವ್ಯ, ಧೃತಿ ಮತ್ತು ಕುಮಾರಿ ರನ್ವಿತಾ. ಮುಂದಿನ ತಂಡ ಕುಮಾರಿ ನಂದಿತಾ, ಕೃತಿ, ದೀಪ್ತಾ, ಮಾನ್ಯ, ಹವ್ಯಶ್ರೀ, ಸಾನ್ವಿಕಾ, ಅನನ್ಯ. ಧನ್ಯವಾದಗಳು. ಈಗ ನಮ್ಮ ಹಿಮ್ಮೇಳದರ ವೇದಿಕೆಗೆ ಬರಬೇಕು. ನಮ್ಮ ಅತ್ಯದ್ಭುತ ಉದಯೋನ್ಮುಖ ಕೊಳಲು ವಾದಕಿ ಕುಮಾರಿ ಮೇಧ, ಈಗಷ್ಟೇ ಸೆಕೆಂಡ್ PUC ಓದ್ತಿದ್ದಾಳೆ ಮಂಗಳೂರಿನಲ್ಲಿ. ಕುಮಾರಿ ಮೇಧ, ಉಡುಪ. ಅಲ್ಲಿ ಅದೇ ರೀತಿಯಲ್ಲಿ ನಮ್ಮ ತಂಡದ ಒಂದು ರೀತಿಯಲ್ಲಿ ಕಾಯಂ ಸದಸ್ಯರು ಅಂತ ಹೇಳ್ಬೋದು, ಶ್ರೀಯುತ ವಿದ್ವಾನ್ ಶಾಂಭಟ್ ಸುಳ್ಯ. ಹಾಡುಗಾರಿಕೆಯಲ್ಲಿ ವಿದುಷಿ ಪ್ರೀತಿಕಲಾ, ನಟವಾಂಗದಲ್ಲಿ ದೀಪಕ್ ಕುಮಾರ್, ಜೊತೆಗೆ ನಮಗೆ ಸಹಕಾರ ಮಾಡಿದವರು ವಿದ್ವಾನ್ ಗಿರೀಶ್ ಕುಮಾರ್. ಮತ್ತು ಇಲ್ಲಿನ ಮಕ್ಕಳನ್ನು ತಯಾರಿ ಮಾಡಿದವರು ನಮ್ಮ ಕಲಾಶಾಲೆಯ ಹಿರಿಯ ವಿದ್ಯಾರ್ಥಿನಿಯರಾದ ವಿದುಷಿ ಅಪೂರ್ವ ಗೌರಿ ದೇವಸ್ಯ. ಇಷ್ಟು ಮಕ್ಕಳನ್ನು ತಯಾರು ಮಾಡಿದವರು ವಿದುಷಿ ಅಪೂರ್ವ ಗೌರಿ ದೇವಸ್ಯ ಮತ್ತು ವಿದುಷಿ ಅಕ್ಷತಕ್ಕೆ. ನಿಮ್ಮೆಲ್ಲರ ಪ್ರೋತ್ಸಾಹ, ನಮ್ಮ ಮಕ್ಕಳು ಈ ಒಂದು ಸಂಸ್ಕೃತಿಯನ್ನು ಕಲಿತು, ಸಂಸ್ಕಾರಗಳನ್ನು ಕಲಿತು ಮುಂದೆ ನಮ್ಮ ದೇಶದ ಒಂದು ಗರಿಮೆಯನ್ನು ಎತ್ತಿಡುವಲ್ಲಿ ನಿಮ್ಮೆಲ್ಲರ ಸಹಕಾರವನ್ನು ಸದಾ ಸ್ಮರಿಸುತ್ತೇವೆ. ಧನ್ಯವಾದಗಳು. ಜೊತೆಗೆ ಈ ಒಂದು ನಮ್ಮ ಕೈಂಕರ್ಯದಲ್ಲಿ ನಮಗೆ ಸದಾ ಬೆಂಬಲ ನೀಡುವಂತಹ ತುಡರ್ ಯುವಕ ಮಂಡಲ, ಇವರ ಸಹಕಾರವನ್ನು ಪ್ರತಿ ಸಲ ನಾವು ನೆನಪಿಸಿಕೊಳ್ತೇವೆ. ಯಾಕಂದರೆ ಅವರ ಒಂದು ಸಹಕಾರದಿಂದ ಕಾವಿನ ಜನಮಂಗಲ ಸಭಾಂಗಣದಲ್ಲಿ ಪ್ರತಿ ವಾರ ಆದಿತ್ಯವಾರ ನಡೆಯುವಂತಹ ಈ ಒಂದು ಮಕ್ಕಳ ತರಬೇತಿಗೆ ಅವರ ಸದಾ ಬೆಂಬಲ ಇರ್ತದೆ. ಹಾಗಾಗಿ ನಮ್ಮ ಕಲಾಶಾಲೆಯ ಪರವಾಗಿ ಅವರಿಗೆ ವಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ಇದೀಗ ತುಡರ್ ಯುವಕ ಮಂಡಳದ ವತಿಯಿಂದ ಯುವಕ ಮಂಡಳದ ಅಧ್ಯಕ್ಷರಾದಂತ ಶ್ರೀಯುತ ಪುರುಷೋತ್ತಮ್ ಆಚಾರ್ಯ ಇವರಿಂದ ಇವತ್ತಿನ ಕಾರ್ಯಕ್ರಮವನ್ನು ನಿರ್ದೇಶನ ಮಾಡಿದಂತಹ ವಿದ್ವಾನ್ ದೀಪಕ್ ಕುಮಾರ್ ಇವರಿಗೆ ಶಾಲು ಹಾಕಿ ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ವಿದ್ವಾನ್ ದೀಪಕ್ ಕುಮಾರ್ ಅವರು ಒಮ್ಮೆ ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ವಿದ್ವಾನ್ ದೀಪಕ್ ಕುಮಾರ್ ರವರಿಗೆ ದೀಪಕ್ ಕುಮಾರ್ ರವರಿಗೆ ತುಡರ್ ಯುವಕ ಮಂಡಳದ ಪರವಾಗಿ ಯುವಕ ಮಂಡಳದ ಅಧ್ಯಕ್ಷರಾದ ಪುರುಷೋತ್ತಮ ಆಚಾರ್ಯ ಅವರು ಈ ಒಂದು ತುಡರ್ ಹಬ್ಬ ಕಾರ್ಯಕ್ರಮದಲ್ಲಿ ನೃತ್ಯಾರ್ಪಣಾ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡಿದ್ದಕ್ಕಾಗಿ ಶಾಲು ಹಾಕಿ ಅವರನ್ನು ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಕಳೆದ 4 ವರ್ಷದಿಂದ ತುಡರ್ ಹಬ್ಬ ಕಾರ್ಯಕ್ರಮದಲ್ಲಿ ಸುಮಾರು 2 ಗಂಟೆಗಳ ಕಾಲ ನೃತ್ಯಾರ್ಪಣಾ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಸಂಯೋಜನೆ ಮಾಡಿ ನಿರ್ದೇಶನ ಮಾಡಿದ ದೀಪಕ್ ಕುಮಾರ್ ಅವರಿಗೆ ಆತ್ಮೀಯ ಕೃತಜ್ಞತೆಗಳು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.